ಅಂಬಟಿಮೂಲೆ ಪಡನೂರು ಗ್ರಾಮದ ಅಂಬಟಿಮೂಲೆ ಅಂತ ನಮ್ಮದು ಮನೆ 4 ಜನರು 4 ಮನೆಗೆ ನಮಗೆ ರಸ್ತೆ ಇತ್ತು, ಅದನ್ನು ಮುಚ್ಚಿದ್ದಾರೆ. ಹಾಗೆ ತಹಶೀಲ್ದಾರಿಗೆ ನಾವು ತುಂಬ ಸಲ ಮನವಿ ಕೊಟ್ಟಿದ್ದೇವೆ, ತುಂಬ ಸಲ ಇಲ್ಲಿ ಬಂದು ಮಾತಾಡಿದ್ದೇವೆ. ಆದರೆ ಅವರು ಏನು ಹೇಳ್ತಾರೆ ಅಂದರೆ ಬರ್ತಾನೆ ತುಂಬ ಟೈಮಿಂದ ಹೇಳ್ತಿದ್ದಾರೆ. ನಮಗೀಗ ಅಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ದಾರಿ ಇಲ್ಲ, ತುಂಬ ಕಷ್ಟಪಡ್ತಿದ್ದೇವೆ. ಆದರೆ ಅದನ್ನು ಕೇಳಲಿಕ್ಕೆ ಯಾರೂ ಇಲ್ಲ. ಇದು ಒಂದು 3 ತಿಂಗಳಾಯಿತು ಹೀಗೆ. ತಹಶೀಲ್ದಾರಿಗೆ 3 ತಿಂಗಳಿಂದ ಹೇಳ್ತಾನೆ ಇದ್ದೇವೆ, ಆದರೆ ಅವರು ನಾಳೆ ಅಂತ ಹೇಳ್ತಿದ್ದಾರೆ, ಅಷ್ಟು ಬರಲಿಲ್ಲ. ಅಂದರೆ ಅವರು ಬೇರೆ ಅವರ ಜಾಗದಲ್ಲಿ ಬರುವಂಥ ರಸ್ತೆ, ಮೊದಲು ಅವರಿಗೆಲ್ಲ ಒಪ್ಪಿಗೆ ಇದ್ದೇ ರಸ್ತೆ ಮಾಡಿದ್ದು. ಸರಕಾರಿ ಜಮೀನದು. ಮೊದಲೇ ಅವರಿಗೆ ಒಪ್ಪಿಗೆ ಇದ್ದೇ ರಸ್ತೆ ಮಾಡಿದ್ದು. ಆ ನಂತರ ರಸ್ತೆ ಒಂದು 2 ತಿಂಗಳಿತ್ತು, ಮತ್ತೆ ಅವರವರೇ ಸೇರಿ ರಸ್ತೆ ಮುಚ್ಚಿತ್ತು. ಮತ್ತೆ ಅದರಲ್ಲಿ ನಾವು ಸ್ವಲ್ಪ ನಡ್ಕೊಂಡು ಹೋಗ್ತಿದ್ವಿ. ಈಗ ನಡ್ಕೊಂಡು ಹೋಗ್ತೇವೆ ಅಂತೇಳಿ ಅದನ್ನು JCB ತಂದು ದೊಡ್ಡ ಹೊಂಡ ಮಾಡಿದ್ದೇವೆ. ಈಗ ನಡ್ಕೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅಲ್ಲಿ. ಅಂದರೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬಾರ್ದಲ್ಲಿ ಅದೇ ಬರುವ ದಾರಿಗೆ ಕುಬ್ಬಿ ಚೂರು ಹಾಕಿದ್ದಾರೆ.